ಭಾಷೆಯಲ್ಲಿ ಗ್ರಾಮೀಣ ಮತ್ತು ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸುವ ಮತ್ತು ಪ್ರೋತ್ಸಾಹಿಸುವ ಸಲುವಾಗಿ ಇತ್ತೀಚೆಗೆ ಉಜಿರೆಯ ವನಶ್ರೀಯಲ್ಲಿ ಆಯೋಜಿಸಲಾದ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಹಿರಿಯ ಸಾಹಿತಿ ಕೆಟಿ ಗಟ್ಟಿ ಅವರು ತಮ್ಮ ನಿವಾಸ ವನಶ್ರೀಯಲ್ಲಿ ರೈಸ್ ಸಂಸ್ಥೆ ಇದೇ ಮೊದಲ ಬಾರಿಗೆ ಆಯೋಜಿಸಿದ್ದ ವಿಶಿಷ್ಟ ಶಿಬಿರವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಹಲವಾರು ತಜ್ಞರು ಪಾಲ್ಗೊಂಡಿದ್ದರು. 20 ಮಕ್ಕಳು ಉಜಿರೆ, ಕೊಪ್ಪಳ, ಬೆಂಗಳೂರು ಮುಂತಾದ ಪ್ರದೇಶಗಳಿಂದ ಆಗಮಿಸಿ ಭಾಗವಹಿಸಿದ್ರು. ಸಂಗೀತ, ಗಣಿತ, ಜ್ಯಾಮಿತಿ, ಕಲೆ, ನೃತ್ಯ, ವಿಶ್ಲೇಷಣಾ ಸಾಮರ್ಥ್ಯ ಮುಂತಾದ ಹಲವಾರು ರೀತಿಯ ಪ್ರತಿಭೆಗಳನ್ನು ಮಕ್ಕಳಲ್ಲಿ ಗುರುತಿಸುವ ಸಲುವಾಗಿ ಬೆಳಕಿನ ಕಾರ್ಯಕ್ರಮದಲ್ಲಿ ಮಕ್ಕಳು ತಾವಾಗಿಯೇ ಹಲವಾರು ಕಡೆಗಳಲ್ಲಿ ಇರಿಸಲಾಗಿದ್ದ ಪರಿಕರಗಳನ್ನು, ಬಣ್ಣಗಳನ್ನು ಉಪಯೋಗಿಸಿಕೊಂಡು ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಸುಪ್ತವಾಗಿರುವ ಪ್ರತಿಭೆಗೆ ತಕ್ಕದಾಗಿ ಶಿಕ್ಷಣ ಪಡೆಯಲು ಬೆಂಬಲ ನೀಡುವ ಒಂದು ವಿಶಿಷ್ಟ ಪ್ರಯತ್ನ ಇದಾಗಿದ್ದು, ರೈಸ್ ಸಂಸ್ಥೆಯು ಶಿಬಿರದಲ್ಲಿ ಭಾಗವಹಿಸಿದ ಮಕ್ಕಳೊಂದಿಗೆ ನಿರಂತರ ಸಂಪರ್ಕ ಇರಿಸಿಕೊಂಡು ಸೂಕ್ತ ಸಲಹೆ, ಸೂಚನೆ, ಬೆಂಬಲ ಹಾಗೂ ತರಬೇತಿ ನೀಡಲಿದೆ ಎಂದು ನೈಸ್ ಸಂಸ್ಥೆಯ ಪ್ರವರ್ತಕರಾದ ಪ್ರೊಫೆಸರ್ ಕೆಟಿ ಸತ್ಯಜಿತ್ ತಿಳಿಸಿದ್ದಾರೆ.